ಹಲೋ ನಮಸ್ತೆ, ಹೇಗಿದ್ರೆ ಎಲ್ಲರೂ? ತುಂಬ ದಿನದಿಂದ ಕೆಲವರು ಮೇಡಮ್ ಲಾಗ್ಸ್ ಮಾಡಿ ನಿಮ್ಮ ಮನೇನ ತೋರಿಸಿ ಅಂತ ಹೇಳ್ತಾ ಇದ್ರು. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೇನ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಾವು ಬ್ಯಾಂಗ್ಳೂರಲ್ಲಿ ರಾಜಾಜಿನಗರದಲ್ಲಿ ರೆಂಟೆಡ್ ಹೌಸಲ್ಲಿದ್ವಿ. ಪುಟ್ಟದಾಗಿರುವಂತಹ ಸಿಂಪಲ್ ಆಗಿರುವಂತಹ ನಮ್ಮ ರೆಂಟೆಡ್ ಮನೇನ ಇವತ್ತು ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ಲೈಕ್ ಆದರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಬ್ಯಾಂಗ್ಳೂರಲ್ಲಿರುವ ನಮ್ಮ ಪುಟ್ಟ ಅಂದರೆ ನಾವಿರುವಂತಹ ಬಾಡಿಗೆ ಮನೆಯ ಪರಿಚಯ ಮಾಡಿಸ್ತಾ ಇದ್ದೀನಿ ನಿಮಗೆ ಇವತ್ತು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಮನೆಗೆ ಎಂಟರ್ ಆಗ್ತಾ ಇದ್ದಂಗೆ ಸೆಕೆಂಡ್ ಫ್ಲೋರಲ್ಲಿದೆ. ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಎಂಟರ್ ಆಗ್ತಾ ಇದ್ದಂಗೆ ಮನೆ ಹೊರಗಡೆ ಒಂದು ಸ್ವಲ್ಪ ಜಾಗ ಇದೆ, ಖಾಲಿ ಸ್ಪೇಸ್ ಇತ್ತು. ಇಲ್ಲೆಲ್ಲ ಹೂಕುಂಡ ಪಾಟ್ಸ್ಗಳನ್ನು ಇಟ್ಟಿದ್ವಿ. ತುಳಸಿ ಗಿಡ, ಈವನ್ ಲಿಂಬೆ ಗಿಡ ಇದೆ, ಅಲುವೇರಾ ಇದೆ, ದಾಸವಾಳದ್ದು ಇದೆ, ಗುಲಾಬಿ ಇದೆ. ಅದಾದ ನಂತರ ಶುಂಠಿ ಕೂಡ ಇದೆ. ನಂದು ಆ್ಯಕ್ಚುಲಿ ಗಾರ್ಡನಿಂಗ್ ಅಂತಂದರೆ ನನಗೆ ತುಂಬಾ ಇಷ್ಟ, ಮೋಸ್ಟ್ ಫೇವ್ರೆಟ್ ಆ್ಯಕ್ಟಿವಿಟಿ. ಊರಲ್ಲಿದ್ದಾಗಲೂ ನಾನು ತುಂಬ ಗಿಡಗಳನ್ನೆಲ್ಲ ನೆಡ್ತಾ ಇದೆ. ತುಂಬಾ ರಿಫ್ರೆಶಿಂಗ್ ಮತ್ತು ಒಳ್ಳೆ ಟೈಮ್ ಸ್ಪೆಂಡ್ ಆಗುವಂತಹ ಒಂದು ಕೆಲಸ ಅಂತಲೇ ಹೇಳ್ಬೋದು. ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ. ಸೊ ಇದು ನಂದು ಮೋಸ್ಟ್ ಫೇವ್ರೆಟ್ ಏರಿಯಾ ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ರೆಂಟೆಡ್ ಹೌಸ್ಗಳಲ್ಲಿ ಈ ಥರ ಜಾಗ ಇರಲ್ಲ ಯೂಶ್ವಲಿ, ತುಂಬ ಕಂಜೆಸ್ಟೆಡ್ ಇರುತ್ತೆ. ಬಟ್ ನಮ್ಮ ಪುಣ್ಯ ಅಂತ ಹೇಳ್ಬೋದು ಈ ಥರ ಸ್ಪೇಸ್ ನಮ್ಗೆ ಸಿಕ್ಕಿರೋದು. ಅದಾದ ನಂತರ ಮನೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಸ್ಮಾಲ್ ಸ್ಟಡಿ ರೂಮ್ ಟೈಪ್ ಇದೆ. ಇಲ್ಲಿ ಏನು ಮಾಡಿದ್ದೀನಿ, ನಾನು ಒಂದು ಬುಕ್ ಶೆಲ್ಫ್ ಇಟ್ಟು ಒಂದಷ್ಟು ಬುಕ್ಸು ಮತ್ತು ಟಿಪಾಯಿ, ಒಂದೆರಡು ಚೇರ್ಗಳನ್ನು ಹಾಕಿದ್ದೀನಿ. ಇಲ್ಲಿ ಕೂಡ ಯೂಶ್ವಲಿ ನಾವು ಟೀ ಕುಡಿಯೋದು ಅಥವಾ ಸಾಯಂಕಾಲ ಬೆಳಗ್ಗೆ ಹೊತ್ತು ಬುಕ್ಸ್ ಪೇಪರ್ ರೀಡ್ ಮಾಡೋದು ಇಲ್ಲಿ ಮಾಡ್ತಾ ಇರ್ತಾರೆ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ದು ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಯೂಶ್ವಲಿ ಬೆಳಗ್ಗೆ ಹೊತ್ತು ಟೀ ಕುಡಿತಾ ಅವರು ಪೇಪರ್ ಓದೋದು ಇಲ್ಲೇ. ಇಲ್ಲಿ ಮೇಯ್ನಾಗಿ ವಾಲಲ್ಲಿ ಒಂದು ದೇವರ ಫೋಟೋ ಕೂಡ ಹಾಕಿದ್ದೀನಿ. ಮನೆ ಆ್ಯಕ್ಚುಲಿ ಈಸ್ಟ್ ಫೇಸಿಂಗ್ ಇದೆ, ದೇವರ ಫೋಟೋ ಕೂಡ ಈಸ್ಟ್ ಫೇಸಿಂಗೇ ಇದೆ. ತುಂಬ ಒಳ್ಳೆಯದು ಅಂತಾರೆ. ಮನೆ ಒಳಗಡೆ ಬರ್ತಾ ಇದ್ದಂಗೆ ದೇವರ ದರ್ಶನ ಮಾಡ್ದಂಗೆ ಆಗುತ್ತೆ. ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ಕೆಲವೊಂದು ಮನೆಗೆ ನಾವು ಒಳಗಡೆ ಕಾಲಿರ್ತಾ ಇರುವಾಗಲೇ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ನಮ್ಮ ಮನೇಲಿ ಆ ಥರ ಒಂಥರ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ತುಂಬಾ ಖುಷಿ ಆಗುತ್ತೆ. ಜಾಸ್ತಿ ಹೊತ್ತು ನಾವು ಇರುವಂಥ ಪ್ಲೇಸ್ ಮನೆ ಆಗಿರೋದ್ರಿಂದ ಮನೇಲಿ ಯಾವತ್ತೂ ಒಂಥರ, ಮನೆ ಎಷ್ಟೇ ಚಿಕ್ಕದಿರಲಿ ಒಂಥರ ಪಾಸಿಟಿವ್ ವೈಬ್ಸ್ ನೆಮ್ಮದಿ ಇದ್ದರೆ ಅದೇ ತುಂಬ ಖುಷಿ. ಅದಾದ ನಂತರ ಮೇಯ್ನಾಗಿ ಒಂದು ಲಿವಿಂಗ್ ರೂಮ್ ಇದೆ. ಲಿವಿಂಗ್ ರೂಮ್ ಸ್ಪೇಷಿಯಸ್ ಆಗಿದೆ. ಆ್ಯಕ್ಚುಲಿ ಒಂದು ಫಂಕ್ಷನ್ ಇದೆ ಇವತ್ತು ಮನೆಯಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ವಿ. ಸ್ವಲ್ಪ ಗೆಸ್ಟ್ ಎಲ್ಲ ಬರುವವರಿದ್ದಾರೆ. ಇದನ್ನು ವಾಲ್ ಮತ್ತು ಇದಕ್ಕೆಲ್ಲ ಬಲೂನ್ಸ್ ಹಾಕಿ ರೆಡಿ ಮಾಡಿಟ್ಟಿದೆ. ಆ್ಯಕ್ಚುಲಿ ಇದು ಲಿವಿಂಗ್ ರೂಮ್. ರೈಟ್ ಸೈಡ್ ಎರಡು ದೊಡ್ಡ ದೊಡ್ಡ ವಿಂಡೋಗಳು ಕೂಡ ಇದೆ. ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಹೇಳಬೇಕು ಅಂತಂದರೆ. ಇವಾಗ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಇಲ್ದಿದ್ರೆ ಮುಂಚೆ ತುಂಬಾ ಒಳ್ಳೆ ಗಾಳಿ ಬೆಳಕು ಬರ್ತಾಯಿತ್ತು. ಅದೇ ನಾನು ಹೇಳಿದ್ನಲ್ಲ ಒಂದು ಫಂಕ್ಷನ್ ಇದೆ ಅಂತ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ. ಆ್ಯಕ್ಚುಲಿ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದೆ. ಇವನ್ ನಾನ್ ವೆಜ್ ಕೂಡ ಮಾಡ್ತಾಯಿದ್ವಿ ಈ ಫಂಕ್ಷನ್ಗೆ. ಸೊ ಫಿಶ್ ಎಲ್ಲ ಫ್ರೈಗೆ ಅಂತ ರೆಡಿ ಮಾಡಿಟ್ಟಿದ್ದೆ. ರೈಟ್ ಸೈಡ್ಗೆ ಅಂದರೆ ಲಿವಿಂಗ್ ರೂಮ್ನ ರೈಟ್ ಸೈಡ್ಗೆ ಚಿಕ್ಕದೊಂದು ಡೈನಿಂಗ್ ಟೇಬಲ್ ಹಾಕಿದ್ದೇವೆ. ತುಂಬ ಜಾಸ್ತಿ ಏನು ಮನೆಯಲ್ಲೇ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಹೋಗಲ್ಲ. ತುಂಬಾ ಸಿಂಪಲ್ ಲಿವಿಂಗ್ ನಮ್ಮದು. ವಾಲಲ್ಲಿ ಒಂದಷ್ಟು ಸ್ಮಾಲ್ ಆರ್ಟ್ ಕ್ರಾಫ್ಟ್ಸ್ ಇದೆ. ಇದರಲ್ಲಿ ನನ್ನದು ಮಗಳದ್ದು ಆ್ಯಕ್ಟಿವಿಟೀಸ್ ಕೂಡ ಇದೆ. ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಸೊ ಇಂಟ್ರೆಸ್ಟಿಂಗ್ ಇದ್ದರೆ ಅವಳಿಗೆ ಡಿಸ್ಕರೇಜ್ ಮಾಡೋದು ಬೇಡ ಅಂತ ಅದನ್ನ ಈ ಥರ ಫ್ರೇಮ್ ಮಾಡಿ ಹಾಕ್ತಾ ಇರ್ತೇವೆ. ಇದೆಲ್ಲ ಅವಳದೇ ಕೆಲಸಗಳು. ಇಲ್ಲೂ ಲಿವಿಂಗ್ ರೂಮಲ್ಲೂ ಒಂದು ದೇವರ ಫೋಟೋ ಇಟ್ಟಿದ್ದೀನಿ. ಎಲ್ಲ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ವಾಲ್ಗಳಲ್ಲಿ ದೇವರ ಫೋಟೋ ಇದೆ. ಯಾಕಂತಂದರೆ ಎಲ್ಲಿ ಕೂತರೂ ನಂಗೆ ಫಸ್ಟ್ ದೇವ್ರು ಕಾಣಬೇಕು ಅಂತ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಇರುತ್ತೆ. ಸೊ ಲೆಫ್ಟ್ ಸೈಡಿಗೆ ಚಿಕ್ಕದಾದಂತಹ ಒಂದು ದೇವರ ಕೋಣೆ ಕೂಡ ಇದೆ. ಕಟೀಲ್ ದುರ್ಗಾ ಪರಮೇಶ್ವರಿ, ಸರಸ್ವತಿ, ಗಣಪತಿದು
ಫೋಟೋ ಇಟ್ಕೊಂಡಿದ್ದೇನೆ. ನಾನು ಜಾಸ್ತಿ ಫೋಟೋ ಇಡಲ್ಲ ಯೂಶ್ವಲಿ. ಆಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ದೇವರು ಸಾಯಿಬಾಬಾದು ಒಂದು ಚಿಕ್ಕದೊಂದು ಐಡಲ್ ಇಟ್ಕೊಂಡಿದ್ದೇನೆ. ಇದಾದ ನಂತರ ದೇವರ ಕೋಣೆ ಲೆಫ್ಟ್ ಸೈಡ್ ಅಂದರೆ ಅಗ್ನಿ ಮೂಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ತುಂಬಾ ವಾಸ್ತು ಪ್ರಕಾರ ಇದೆ ಅಂತ ಹೇಳಿದರು ನಮಗೆ ನಮ್ಮ ಓನರ್ ಈ ಮನೆ. ಏನಂದರೆ ಈ ಮನೆಗೆ ಬಂದ ನಂತರ ಏನೂ ಕೆಟ್ಟದ್ದು ಆಗಿಲ್ಲ, ತುಂಬಾ ಒಳ್ಳೆಯದಾಗಿದೆ. ಹೇಳಬೇಕು ಅಂತಂದರೆ ತುಂಬಾ ಖುಷಿಯಾಗಿದ್ವಿ, ತುಂಬಾ ನೆಮ್ಮದಿಯಾಗಿದ್ವಿ. ಇದು ಚಿಕ್ಕದಾಗಿರುವಂತಹ ಒಂದು ಅಡುಗೆ ಮನೆ. ಥಿಂಗ್ಸ್ ಎಲ್ಲ ಆ್ಯಸ್ ಇಟ್ ಈಸ್ ಇದೆ. ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂತಂದ್ರೆ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಸ್ಪ್ರೆಡ್ ಆಗಿದೆ, ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ನಾನು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಫಂಕ್ಷನಿಗೆಲ್ಲ ಮನೆಯಲ್ಲೇ ಅಡುಗೆ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಹಾಗೆಯೇ ಇದೆ. ಇಲ್ಲಿ ಲೆಫ್ಟ್ ಸೈಡಿಗೆ ಒಂದು ಸ್ಟೋರ್ ರೂಮ್ ಟೈಪ್ ಇದೆ. ಇದರಲ್ಲಿ ನಾವು ನಮ್ಮ ಥಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀವಿ. ಎಡಿಷ್ನಲ್ ಏನಾದರೂ ಇದ್ದರೆ ಇಲ್ಲಿ ನಾನು ಯೂಶ್ವಲಿ ಡಂಪ್ ಮಾಡಿರ್ತೇನೆ. ಇದು ನಮ್ಮ ಅಡುಗೆ ಮನೆ. ಇದಾದ ನಂತರ ದೇವ್ರ ಕೋಣೆ ಆದ ನಂತರ ಇನ್ನು ನೆಕ್ಸ್ಟ್ ಒಂಚೂರು ಸೈಡಲ್ಲಿ ಪ್ಯಾಸೇಜ್ ಇದೆ, ವಾಷಿಂಗ್ ಮೆಷಿನಲ್ಲಿ ಇಟ್ಕೊಳ್ಳೋದು. ಅದಾದ ನಂತರ ನೆಕ್ಸ್ಟ್ ಲಿವಿಂಗ್ ರೂಮಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಅದಾದ ನಂತರ ಲಿವಿಂಗ್ ರೂಮಲ್ಲಿ ಸ್ಟ್ರೈಟ್ಗೆ ಹೋದರೆ ಒಂದು ರೂಮ್ ಇದೆ. 2 BHK ಮನೆ ಇದೆ ಆ್ಯಕ್ಚುಲಿ. ಇದು ನಮ್ಮ ಮನೆಯದು ಟಿ ವಿ, ತುಂಬಾ ಓಲ್ಡ್ ಟಿ ವಿ ಇದು. ಇವಾಗ ನಿಮಗೆ ಈ ಮಾಡೆಲ್ ಎಲ್ಲೂ ಸಿಗಲ್ಲ, ಯಾರು ಯೂಸ್ ಮಾಡಲ್ಲ ಕೂಡ. ನಾವು ಮದುವೆ ಆದ ಟೈಮಲ್ಲಿ ಇದನ್ನ ಪರ್ಚೇಸ್ ಮಾಡಿರೋದು ಆಲ್ಮೋಸ್ಟ್ 10 year ಬ್ಯಾಕ್. ಬಟ್ ನಾವು ಚೇಂಜ್ ಮಾಡಲಿಕ್ಕೆ ಹೋಗಿಲ್ಲ. ಅದಾದ ನಂತರ ಏನಾದರೂ ಎಲ್ಲ ಥಿಂಗ್ಸ್ ಏನಾದರೂ ಹೊಸದಾಗಿ ಚೆನ್ನಾಗಿರೋ ತೊಗೋಬೇಕು ಅಂತಂದರೆ ಸ್ವಂತ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಎಡಿಷ್ನಲ್ ಏನೂ ವಸ್ತುಗಳನ್ನು ನಾನು ಪರ್ಚೇಸ್ ಮಾಡಲಿಕ್ಕೆ ಹೋಗಿಲ್ಲ. ಅವಾಗೇನಿತ್ತು ಅದೇ ಇದರಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ವಿ, ತುಂಬಾ ಸಿಂಪಲ್ಲಾಗಿ ಮ್ಯಾನೇಜ್ ಮಾಡ್ತಾಯಿದ್ವಿ. ಇದು ಸೆಕೆಂಡ್ ಬೆಡ್ರೂಮ್ ಆ್ಯಕ್ಚುಲಿ. ಇದರಲ್ಲಿ ಯೂಶ್ವಲಿ ಅಮ್ಮ ಬಂದರೆ ಮತ್ತು ನನ್ನ ತಮ್ಮ ಅಥವಾ ಗೆಸ್ಟ್ಗಳು ಯಾರಾದರೂ ಬಂದರೆ ಈ ರೂಮನ್ನೇ ಯೂಸ್ ಮಾಡ್ತಾರೆ. ಈ ರೂಮು ಎಷ್ಟು ಬೇಕಷ್ಟು ಸ್ಪೇಷಿಯಸ್ ಆಗಿದೆ, ಏನು ತುಂಬ ಚಿಕ್ಕದಾಗಿಲ್ಲ. ಇದಾದ ನಂತರ ಇದು ಆ್ಯಕ್ಚುಲಿ ಮೇನ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಂತಾರಲ್ಲ, ಇದರಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿನೂ ಇಲ್ಲ, ತುಂಬ ಚಿಕ್ಕದಾಗಿನೂ ಇಲ್ಲ, ಕಂಫರ್ಟ್ ಆಗಿದೆ. ಇಲ್ಲೊಂದು ಚಿಕ್ಕ ಶೆಲ್ಫ್ ಕೂಡ ಇದೆ. ಇದರಲ್ಲಿ ನಮ್ಮದು ಮೇಕಪ್ ಸೆಟ್, ಆರ್ನಮೆಂಟ್ಸ್ ಎಲ್ಲ ಯೂಶ್ವಲಿ ಇಟ್ಟಿರ್ತೀನಿ, ನಾನು ಡಂಪ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಿ ಒಂದು ರೈಟ್ ಸೈಡಿಗಿದೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಬಾತ್ರೂಮ್ಗಳು ಕೂಡ ಏನು ತುಂಬ ಚಿಕ್ಕದೇನಿಲ್ಲ, ಸ್ಪೇಷಿಯಸ್ ಆಗಿದೆ. ನಮ್ಗೆ ಎಷ್ಟು ಬೇಕೋ ಅಷ್ಟಿದೆ. ಚಿಕ್ಕದಾಗಿರೋಂಥ ಒಂದು ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಕ್ಚುಲಿ ನಮ್ಮ ಮೇನ್ ಬೆಡ್ರೂಮಲ್ಲಿ ಕೂಡ ನಾನೊಂದು ದೇವರ ಫೋಟೋ ಇಟ್ಟಿದ್ದೆ. ನಾನು ತುಂಬ ನಂಬುವಂಥ ಸಾಯಿಬಾಬಾ ದೇವರದ್ದು ಫೋಟೋ ಹಾಕ್ಕೊಂಡಿದ್ದೀನಿ. ಇದು ನನ್ನ ಮಗಳದ್ದು ಆರ್ಟ್ಸ್. ಈ ಥರ ಮಾಡ್ಕೊಂಡು ಗೋಡೆಗಳಿಗೆ ಅಂಟಿಸ್ತಾ ಇರ್ತಾಳೆ. ಎಷ್ಟು ಬೇಡ ಅಂತಂದರೂ ಅಂಟಿಸ್ತಾನೆ ಇರ್ತಾಳೆ. ಅದನ್ನು ನಾನು ಮತ್ತೆ ಕಿತ್ತು ತೆಗಿಲಿಕ್ಕೆ ಹೋಗಲಿಲ್ಲ, ಮಾಡಲಿ. ಯಾಕಂತಂದರೆ ಮಕ್ಕಳೆಲ್ಲ ಈ ಟೈಮಲ್ಲಿ ಮಾಡೋದು ಇನ್ಯಾವ ಟೈಮಿಗೆ ಮಾಡ್ತಾರೆ. ಮತ್ತು ನಮಗದು ಒಳ್ಳೆ ಮೆಮೊರಿ ಕೂಡ. ಇಲ್ಲೊಂದು ಅವಳದು ಫೋಟೋ ಹಾಕಿದ್ದೇನೆ. ಇದಾದ ನಂತರ ಲಿವಿಂಗ್ ರೂಮಿಂದ ರೈಟ್ ಸೈಡ್ಗೆ ಹೋದರೆ ದೊಡ್ಡದಾಗಿರುವಂತಹ ಬಾಲ್ಕನಿ ಇದೆ. ಫುಲ್ಲು ಮನೆ ಸುತ್ತಲೂ ಬಾಲ್ಕನಿ ಇದೆ, ತುಂಬಾ ದೊಡ್ಡದಿದೆ. ಆ ಕಡೆ ಅಂದರೆ ಲೆಫ್ಟ್ ಸೈಡಲ್ಲಿ ಬಾಲ್ಕನಿ ಸುತ್ತ ಅಂದರೆ ಮೇಯ್ನ್ ರೋಡಿಗೆ ಜಸ್ಟಾಗಿ ಬರುತ್ತೆ. ಅಲ್ಲಿ ಫುಲ್ಲು ಮರಗಳಿದೆ, ಮಾವಿನ ಮರ, ಸಂಪಿಗೆ ಮರ ಎಲ್ಲ ಫುಲ್ಲು ಮರ ಇದೆ. ತುಂಬಾ ಒಳ್ಳೆ ಗ್ರೀನರಿ, ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ಇದು ನಮ್ಮದು ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಇಲ್ಲಿ ಕೂತ್ಕೊಂಡು ಟೀ ಕುಡಿಯೋದು, ಕಾಫಿ ಕುಡಿಯೋದು, ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಂತಂದರೆ ತುಂಬಾ ಇಷ್ಟ.
ಈ ಮರಗಳಿಂದ ಫ್ರೆಶ್ ಆಗಿರುವಂಥ ಬ್ರೀಸ್ ನಮಗೆ ಬರ್ತಾ ಇರುತ್ತೆ. ಆ್ಯಕ್ಚುಲಿ ನಾವಿರುವಂಥ ಲೊಕ್ಯಾಲಿಟಿ ರಾಜಾಜಿನಗರದಲ್ಲಿ ತುಂಬಾ ಕಾಮ್ ಮತ್ತು ಕೂಲ್ ಆಗಿರುವಂತಹ ಪ್ಲೇಸ್, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾ. ಅದಲ್ಲದೆ ಸುತ್ತಮುತ್ತ ಬೇಕಾದಷ್ಟು ಪಾರ್ಕ್ಗಳಿದೆ. ಸೊ ಫ್ರೆಶ್ ಬ್ರೀಸ್ ಇರುತ್ತೆ. ಆಮೇಲೆ ಆ್ಯಕ್ಚುಲಿ ಮೋಸ್ಟ್ ಅಂದರೆ ಲೀಸ್ಟ್ ಜಾಸ್ತಿ ಪೊಲ್ಯೂಟ್ ಆಗಿಲ್ಲ, ತುಂಬಾ ಲೀಸ್ಟ್ ಪೊಲ್ಯೂಟೆಡ್ ಏರಿಯಾ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿ ಬಂದು 4-5 ವರ್ಷ 5 ವರ್ಷ ಆಗಿರ್ಬೋದು ಈ ಮನೇಲಿ. ತುಂಬಾ ಹ್ಯಾಪಿಯಾಗಿದ್ವಿ. ಮನೆ ಚಿಕ್ಕದಾದರೂ ತುಂಬಾ ಹ್ಯಾಪಿಯಾಗಿದ್ವಿ, ತುಂಬಾ ಖುಷಿಯಾಗಿದ್ವಿ. ಸೊ ತುಂಬ ದಿನದಿಂದ ತುಂಬ ಜನ ಕೇಳ್ತಾಯಿದ್ರೆ ಮೇಡಮ್ ಮನೆ ಟೂರ್ ಮಾಡಿಸಿ ತೋರಿಸಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.